ಇವತ್ತು ನಿಮಗೆ ಪರಿಚಯ ಮಾಡೋ ಸ್ಥಳ ಕುಂಜಾರುಗಿರಿ. ಗೊತ್ತಿರಬೇಕು ನಿಮಗೆ. ಉಡುಪಿಯಿಂದ ಸುಮಾರು 11 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಉಡುಪಿಯಿಂದ ಶಂಕರಪುರಕ್ಕೆ ಬಂದು ಕುರ್ಕಾಲಿಂದ ನಿಮಗೆ ಇಲ್ಲಿ ಕುಂಜಾರುಗಿರಿಗೆ ಬರ್ಬೋದು. ಇಲ್ಲಿಂದ ಬಂದ್ರೆ ನಿಮ್ಗೆ ಮೆಟ್ಲಿಂದ ಮೇಲೆ ಹೋಗ್ಬೇಕು. ಇದು ಕುಂಜಾರುಗಿರಿ ಅನ್ನೋದು ಯಾಕೆಂದ್ರೆ ಕುಂಜರ ಅಂದ್ರೆ ಆನೆ ಅಂತ. ಆನೆ ತರ ಇರೋ ಬೆಟ್ಟ ಕುಂಜಾರುಗಿರಿ ಅಂತ. ಕುಂಜರಗಿರಿ ಅಂತ ಹೇಳ್ತಾ ಇದ್ರು, ಆಮೇಲೆ ಅದನ್ನು ಕುಂಜಾರುಗಿರಿ ಅಂದ್ರು. ಸೊ ಮಾತಾಡ್ತಾ ಹಾಗೆ ಕುಂಜಾರುಗಿರಿ ಮತ್ತೆ ವಿಮಾನಗಿರಿ ಅಂತನೂ ಅಂತಾರೆ. ಇಲ್ಲಿ ಏನಂದ್ರೆ ಪರಶುರಾಮ ದೇವರು ಇಲ್ಲಿ ಬಂದು ದುರ್ಗಾದೇವಿಯನ್ನು ನೆಲೆ ಮಾಡಿದ್ರು ಅಂತ ಇಲ್ಲಿ ಒಂದು ಪ್ರತೀತಿ. ಇಲ್ಲಿ ಹೀಗೆ ಮೇಲೆ ಹೋದ್ರೆ ಕುಂಜಾರುಗಿರಿನೂ ಸಿಗುತ್ತೆ. ಅದೇ ರೀತಿ ನಮ್ಗೆ ಇಲ್ಲಿ ಮೇಲೆ ಮಧ್ವಾಚಾರ್ಯರ ಒಂದು ಪ್ರತಿಮೆ ಆಗ್ತಾ ಇದೆ. ಅದು ಇನ್ನು ಕಂಪ್ಲೀಷನ್ ಆಗ್ಬೇಕು. ಪ್ರತಿಮೆ ಆಗಿದೆ, ಅದರದ್ದು ಮಂಟಪ ತರ ಅದೆಲ್ಲ ಮಾಡ್ತಿದ್ದಾರೆ. ಮತ್ತೆ ಅದರ ಅಪೋಸಿಟ್ ಸೈಡ್ ನಿಮ್ಗೆ ಪರಶುರಾಮ ದೇವಸ್ಥಾನ ಸಿಗುತ್ತೆ. ಪರಶುರಾಮ ದೇವಸ್ಥಾನ ನಿಮ್ಗೆ ಸಿಗೋದು ಭಾರಿ ಕಮ್ಮಿ, ಎಲ್ಲೂ ಕಾಣಸಿಗಲ್ಲ. ಭಾರಿ ಕಮ್ಮಿ ಅಂತೀವಿ, ಎಲ್ಲೂ ಕಾಣಸಿಗಲ್ಲಕ್ಕಿಂತನೂ ಈ ಕಡೆ ತುಂಬಾ ಕಮ್ಮಿ ಪರಶುರಾಮದ್ದು. ಸೊ ಇಲ್ಲಿ ಇದೆ, ಪರಶುರಾಮರೇ ಇಲ್ಲಿ ಈ ದೇವಿಯನ್ನು ಸ್ಥಾಪಿಸಿದ್ರಿಂದ ಇಲ್ಲಿ ಪರಶುರಾಮನ ದೇವಸ್ಥಾನ ಇದೆ. ಅದು ಆ ಕಡೆ ಬೆಟ್ಟ ಪರಶುರಾಮನ ದೇವಸ್ಥಾನ. ಇಲ್ಲಿಂದ ಮೇಲೆ ಹೋದ್ರೆ ಕುಂಜಾರುಗಿರಿ. ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಿ ನೆಲೆ ನಿಂತಿದ್ದಾರೆ. ಹಾಗೇನೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಪಾಜಕ ಕ್ಷೇತ್ರ ಅಂತ ಇದೆ. ಶ್ರೀ ಮಧ್ವಾಚಾರ್ಯರು ಅವರು ಇಲ್ಲಿ ಬಂದು ದೇವರಿಗೆ ಮುಂಚೆ ಪೂಜೆ ಮಾಡ್ತಾ ಇದ್ರು. ಇಲ್ಲಿ ಅವರ ಪಾದದ ಗುರುತುಗಳು ಇವೆ. ಮತ್ತೆ ಇದರ ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪ 1 ಕಿಲೋಮೀಟರ್ ಆ ಕಡೆ ಹೋದ್ರೆ ಪಾಜಕ ಕ್ಷೇತ್ರ ಅಂತ ಅವರದೇ ಮಧ್ವಾಚಾರ್ಯರ ಕ್ಷೇತ್ರ ಇದೆ. ಸಿಕ್ಕಾಪಟ್ಟೆ ಮೇಲೆ ಹೋಗ್ಬೇಕು. ಸೊ ನಡೀದೆ ಸಾಕಾಗುತ್ತೆ. ಸೋಣ ಶುಕ್ರವಾರ ಅಂತೀವಿ ನಾವು ಈ ಕಡೆ ತುಳುನಾಡಲ್ಲಿ. ಸೋಣ ತಿಂಗಳು ಅಂತೀವಿ, ಶ್ರಾವಣ. ಸೊ ಆ ಶ್ರಾವಣ ತಿಂಗಳಲ್ಲಿ ಪ್ರತಿ ಶುಕ್ರವಾರ ಇಲ್ಲಿ ಒಂಥರ ಉತ್ಸವ ತರ ಆಗುತ್ತೆ. ಉತ್ಸವನೇ ಇರುತ್ತೆ ಶುಕ್ರವಾರ. ಸೊ ಅದು ಬಿಟ್ಟರೆ ಬೇರೆ ಟೈಮಲ್ಲಿ ಎಲ್ಲ ಇಲ್ಲಿ ಓಪನ್ ಇರುತ್ತೆ, ಬರ್ಬೋದು ನೀವು. ಈ ಥರ ನೀವು ಮೆಟ್ಲಲ್ಲಿ ಹತ್ಕೊಂಡು ಹೋಗ್ಬೋದು. ಸುಮಾರು ಮೆಟ್ಲಿದ್ದಾವೆ, ಬಟ್ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಇದರ ಎಡ ಪಕ್ಕದಲ್ಲಿ ನಾವು ಈಗ ಏನು ಬರ್ತಾ ಇದ್ದೀವಲ್ಲ ಅದರ ಎಡ ಮಗ್ಗಲಲ್ಲಿ ಅಲ್ಲಿ ಗಾಡಿಯೇ ಸೀದಾ ಹೋಗುತ್ತೆ. ನಿಮ್ಮದು ಏನಾದರೂ ವೆಹಿಕಲ್ ಇದ್ದರೆ ಸೀದಾ ದೇವಸ್ಥಾನಕ್ಕೇ ಗಾಡಿ ಹೋಗುತ್ತೆ. ಅದು ಬಿಟ್ಟರೆ ನಿಮಗೆ ಈ ಥರ ಮುಂಚೆ ಎಲ್ಲ ಹೀಗೆ ಅಲ್ವಾ, ದೇವಸ್ಥಾನ ಗಿರಿ ಮೇಲೆ ಇರೋದು, ಗಿರಿ ಶಿಖರದಲ್ಲಿ ನೆಲೆಸಿರುವ ತಾಯಿ ಹಾಗೆ. ಸೊ ನಡ್ಕೊಂಡು ಹೋಗೋಕ್ಕಂತಾನೆ ಮೇಲೆ ಮಾಡೋದು, ಅದೊಂದು ಏನೋ ಕಾನ್ಸೆಪ್ಟ್ ಇತ್ತು ಅಲ್ವಾ. ಇಲ್ಲಿ ನೋಡಿ, ಆ ಕಡೆ ಈ ಕಡೆ ಎಲ್ಲ ಒಂಥರ ಕಾಡು ಥರನೇ. ಬೇರೆ ಟೈಮಲ್ಲೆಲ್ಲ ಇಲ್ಲಿ ಕೋತಿಗಳಿರ್ತವೆ, ಇವಾಗಿಲ್ಲ. ಇವಾಗ ಸದ್ಯಕ್ಕೆ ನಾನೇ ಕೋತಿ, ಮೇಲೆ ಇದ್ದಾವೆ ಕೋತಿ. ಬಟ್ ಅದನ್ನು ಹೇಳ್ತಾ ಇದ್ದೆ, ಆ ರೋಡಲ್ಲಿ ಹೋಗಿ ನೀವು ಇದು ಮಾಡ್ಬೋದು. ಇದು ಮುಂಚಿನ ಥರ. ಇದರ ಬಲಮಗ್ಗಲಲ್ಲಿ ಒಂದು ಸ್ಟೆಪ್ಸ್ ಇದ್ದಾವೆ. ಇದರ ಸ್ಟ್ರೈಟ್ ಅಪೋಸಿಟ್ ಇದು ಪಶ್ಚಿಮಾಭಿಮುಖ ಇದೆ ಏನು ಸ್ಟೆಪ್ಸು. ಇದರ ಪೂರ್ವದಲ್ಲಿ ಬಂಡೆ ಇದೆ, ಆ ಕಡೆಯಿಂದನೂ ಬರ್ಬೋದು. ಸೊ ಮೂಡಬೆಳ್ಳಿ ಹೋಗೋ ರೂಟ್ ಅದು. ಸೊ ಹಾಗೆ ಬರೋದಾದರೆ ನೋಡಿ, ನಡೀದೆ ಇಷ್ಟು ದೂರ ಬಂದು ಇಷ್ಟು ಮೇಲೆ ಬಂದಿದ್ದೇನೆ. ಮೇಲೆ ಬನ್ನಿ. ಎಷ್ಟು ಸ್ಟೆಪ್ಸ್ ಇದೆ ಅಂತ ಗೊತ್ತಿಲ್ಲ, ಆಮೇಲೆ ಕೇಳೋಣ ಯಾತಾದ್ರು. ನೋಡಿ, ಕೋತಿಗಳಲ್ಲಿ ಇದ್ದಾವೆ. ಈ ಥರ ಸ್ಟೆಪ್ಸಿಂದ ಬಂದರೆ
ನಿಮಗೆ ಇಲ್ಲಿ ಮೇಲೆ ಬಂದಾಗ ಇಲ್ಲಿಂದ ಪರಶುರಾಮನ ದೇವಸ್ಥಾನ ನೋಡಿ ಕರೆಕ್ಟಾಗಿ ಕಾಣ್ತಾ ಇದೆ. ಆ ಬೆಟ್ಟದಲ್ಲಿರೋದು ಅದೇ ಬೆಟ್ಟಕ್ಕಿಂತ ಸ್ವಲ್ಪ ಚಿಕ್ಕದಿದೆ. ಮತ್ತು ಅದಕ್ಕೆ ಸ್ಟೆಪ್ಸ್ ಅಂತಲ್ಲ, ರೋಡೇ ಇದೆ ಡೈರೆಕ್ಟ್ ದೇವಸ್ಥಾನದ ಎದುರಿಗೆ ರೋಡಲ್ಲಿ ಹೋಗ್ಬೋದು. ಮತ್ತು ಇಲ್ಲಿ ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ತೀರ್ಥಗಳಿದ್ದಾವೆ, 4 ತೀರ್ಥ, ಪರಶು ತೀರ್ಥ, ಬಾಣ ತೀರ್ಥ, ಧನುಷ್ ತೀರ್ಥ, ಆ ರೀತಿ 4 ತೀರ್ಥಗಳಿದ್ದಾವೆ. ಅದನ್ನು ಹೇಳ್ತೀನಿ ನಾನು. ಅದರ ಜೊತೆನೆ ಇಲ್ಲಿ ಇದಿದೆ, ಪರಶುರಾಮಂದು ಗುಹೆ ಒಂದು ಇದೆ. ಪರಶುರಾಮ ದೇವರು ಇಲ್ಲಿ ಬಂದು ತಪಸ್ಸು ಮಾಡಿದ ಸ್ಥಳ ಅದು. ಈ ದೇವಸ್ಥಾನದ ಎದುರಿಂದ ಸ್ವಲ್ಪ ಕೆಳಗೆ ಹೋದರೆ ಅಲ್ಲಿ ನಿಮ್ಗೆ ಸಿಗುತ್ತೆ. ಅದೇ ರೀತಿ ಇವರು ಮಧ್ವಾಚಾರ್ಯರು ಒಬ್ಬ ರಾಕ್ಷಸನನ್ನು ಸಂಹರಿಸಿದ ಸ್ಥಳವೂ ಇದೆ ಇಲ್ಲಿ. ಇದರ ಮುಖ್ಯ ದ್ವಾರ. ನಿಮಗೆ ಸ್ಟೆಪ್ಸ್ ಅಲ್ಲಿ ಬಂದ್ರೆ ಈ ದ್ವಾರ ಸಿಗಲ್ಲ, ರೋಡಿಂದ ಸೀದಾ ಬಂದ್ರೆ ನಿಮ್ಗೆ ಈ ದ್ವಾರ ಸಿಗುತ್ತೆ. ಮಂಗಗಳು ಎಲ್ಲ ಮೇಲೆ ಬಂದಿದ್ದಾವೆ, ಭಕ್ತರು ಏನೋ ಕೊಟ್ಟಿದ್ದಾರೆ. ಸೊ ಇಷ್ಟೊಂದು ಪಾರ್ಕಿಂಗ್ ಸ್ಪೇಸ್ ಇದೆ ಇಲ್ಲಿ, ನಿಮಗೆ ಅದಕ್ಕೇನು ತೊಂದರೆ ಇಲ್ಲ. ನಡ್ಕೊಂಡು ಬರೋರಿಗೆ ನಡ್ಕೊಂಡು ಬರ್ಬೋದು, ಗಾಡೀಲಿ ಬರೋರಿಗೆ ಗಾಡೀಲಿ ಬರ್ಬೋದು. ಈ ಮೇನ್ ದ್ವಾರಕ್ಕೆ ಬರ್ಬೇಕಾದ್ರೆ ಈ ರೋಡಲ್ಲಿ ಬರ್ಬೋದು ನೀವು, ಗಾಡಿಗಳು ಬರ್ತಾ ಇದ್ದಾವೆ. ಇದು ಪೂರ್ವಾಭಿಮುಖವಾಗಿ ಎಂಟ್ರಿ ಆಗುತ್ತೆ ಆಕ್ಚುಲಿ ಈ ದೇವಸ್ಥಾನಕ್ಕೆ. ಇಲ್ಲಿ ಬಂದಾಗ ನಿಮಗೆ ಸ್ವಲ್ಪ ಕೆಳಗೆ ಬಂದಾಗ್ಲೇ ಒಂದು ದಾರಿ ಸಿಗುತ್ತೆ. ಅದೀಗ ದಾರಿ ಇದೆಯೋ ಗೊತ್ತಿಲ್ಲ, ಇಲ್ಲೇ ಇರ್ಬೇಕಿತ್ತು. ಇಲ್ಲಿ ಇಲ್ಲ, ದಾರಿನೇ ಇಲ್ಲ. ಪರಶುರಾಮ ದೇವರು ತಪಸ್ಸು ಮಾಡಿದ ಜಾಗ ಇದೆ ಇಲ್ಲ, ಅದು ಈ ಹುಲ್ಲಿನಿಂದ ಫುಲ್ ತುಂಬೋಗಿದೆ. ಇಲ್ಲಿ ಕೆಳಗೆ ಹೋಗ್ಬೇಕು, ಅದು ಕಾಡು ತರ ಇದೆ. ಫುಲ್ ಕಾಡಿದೆ. ಆಕ್ಚುಲಿ ಅಲ್ಲಿಂದ ಕೆಳಗಿಳಿಬೇಕಿತ್ತು, ಅದಿಲ್ಲ. ಸ್ಟೆಪ್ಸ್ ಇದೆ, ಸರಿಯಾಗಿಲ್ಲ ಸ್ಟೆಪ್ಸನು, ಬಟ್ ಇಲ್ಲ ಅದು.
ಅದು ಆಮೇಲೆ ಕರ್ಕೊಂಡು ಹೋಗೋಣ. ಮುಂಚೆ ನಾವು ಅಂದರೆ ಚಿಕ್ಕ ಇರುವಾಗ ಇಲ್ಲಿಗೆ ಬರ್ತಾ ಇದ್ವಿ, ಶಾಲೆಗೆ ಹೋಗುವಾಗೆಲ್ಲ ಫ್ರೆಂಡ್ಸ್ ಜೊತೆ. ಅವಾಗೆಲ್ಲ ಸ್ಟೋರಿಗಳು, ಈ ಚಿರತೆ ಇದೆ ಅದಿದೆ ಇದೆಯಂತೆ ಗೊತ್ತಿಲ್ಲ, ಬಟ್ ಇಲ್ಲಿ ಗೊತ್ತಿಲ್ಲ ಎಷ್ಟು ಇದೆಯಾ ಇಲ್ವ ಅಂತ, ಬಟ್ ಹೇಳ್ತಾ ಇದ್ರು. ಈ ಕಡೆ ಸರೌಂಡಿಂಗ್ಸಲ್ಲಿ ಕೆಲವು ಸಲ ಸುದ್ದಿ ಆಗುತ್ತೆ, ಚಿರತೆ ದಾಳಿ, ಚಿರತೆಯನ್ನು ಹಿಡಿದ್ರು ಹೀಗೆಲ್ಲ. ಬಟ್ ಗುಹೆ ಅಂತ ಇರೋದು ಹೌದು, ಅದು ಪರಶುರಾಮ ತಪಸ್ಸು ಮಾಡಿದ ಸ್ಥಳ ಅಂತ ಹೇಳೋದು ಹೌದು, ಸ್ಥಳ ಐತಿಹ್ಯದ ಪ್ರಕಾರ. ಅದು ಬಿಟ್ಟರೆ ನಮ್ಗೆ ಗೊತ್ತಿಲ್ಲ, ನೋಡಿದವರಿಲ್ಲ, ಕಂಡವರಿಲ್ಲ. ಅಲ್ಲಿಗೆ ಹೋಗೋಕ್ಕೆ ಆಗಲ್ಲ, ತುಂಬ ಹುಲ್ಲು ಮತ್ತು ಪೊದೆಗಳಿದ್ದಾವೆ. ಬಟ್ ಹೀಗೆ ಹೋಗೋಣ, ಹೀಗೆ ಹೋಗಿ ದೂರದಿಂದ ತೋರ್ಸೋಕ್ಕೆ ಟ್ರೈ ಮಾಡ್ತೇನೆ. ಚಪ್ಪಲಿ ಎಲ್ಲೋ ಅಲ್ಲಿ ಬಿಟ್ಟು ಬಂದಿದ್ದೀನಿ ಇಲ್ಲಿ ಹೋಗೋಕ್ಕೆ. ಬಟ್ ಈ ರೋಡ್ ಎಲ್ಲಿಗೆ ಹೋಗುತ್ತೆ ಅಂದರೆ, ಈ ಕಡೆಯಿಂದ ನಿಮಗೆ ಒಂದು ಬೇರೆ ಬೇರೆ ತೀರ್ಥಗಳಿದ್ದಾವೆ ಅಂತ ಹೇಳಿದ್ನಲ್ಲ, ಒಂದು ಆ ಕಡೆ ಒಂದು ಇನ್ನೊಂದು ತೀರ್ಥ ಇದೆ, ನೋಡೋಣ, ಅಲ್ಲಿಗೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈ ಕಡೆ ಪಾಜಕ ಕ್ಷೇತ್ರ, ಮತ್ತು ಮಧ್ವಾಚಾರ್ಯರು ಒಬ್ಬ ರಾಕ್ಷಸನನ್ನು ಸಂಹರಿಸಿದ ಸ್ಥಳ ಇದೆ, ಅದಕ್ಕೆ ಹೋಗೋಣ. ಈಗ ಈ ರೋಡ್ ಸೀದಾ ಹೋಗುತ್ತೆ, ಮುಖ್ಯ ದ್ವಾರದ ಕಡೆ ಅಲ್ಲ, ಇನ್ನೊಂದು ರೋಡ್ ಹೋಗುತ್ತಲ್ಲ ಅದು ಅಲ್ಲಿಗೆ ಹೋಗುತ್ತೆ. ಮತ್ತು ನೀವು ಏನು ನಾನು ಪರಶುರಾಮನ ಬೆಟ್ಟ ಅಂತ ಅನ್ನಲ್ಲ, ಅದು ಇಲ್ಲೇ ನೋಡಿ. ಈ ರೋಡಿಂದ ನಾನು ಈಗ ಈ ರೀತಿ ಬಂದರೆ ಸ್ವಲ್ಪ ದೂರದಲ್ಲಿ ರೈಟ್ ಸೈಡಲ್ಲಿ ಒಂದು ಗುಹೆ ಥರ ಕಾಣುತ್ತೆ, ಸ್ವಲ್ಪ ಕಲ್ಲು ಬಂಡೆಗಳು. ಅಲ್ಲಿ ಹೋಗೋಕ್ಕೆ ಆಗಲ್ಲ, ದಾರಿನೇ ಇಲ್ಲ ಅದು. ನೀವು ಬೇಸಿಗೆ ಕಾಲಕ್ಕೆ ಬಂದರೆ ಆರಾಮಾಗಿ ಹೋಗ್ಬೋದು, ಬಟ್ ಇವಾಗ ಅಲ್ಲಿ ಏನಿರುತ್ತೋ ಏನಿಲ್ಲೋ ನಮ್ಗೆ ಗೊತ್ತಿಲ್ಲ. ಒಬ್ಬೊಬ್ಬನಿಗೆ ಹೋಗೋದು ಡೇಂಜರು, ಹಾಗಾಗಿ ಹೋಗಲ್ಲ ನಾನು. ಅಲ್ಲಿದೆ, ಬಟ್ ಒಂಥರ ಗುಹೆ ಥರ ಇದೆ, ಅಲ್ಲಿ ಪರಶುರಾಮ ದೇವರು ತಪಸ್ಸು ಮಾಡಿದ್ರು ಅಂತ ಹೇಳ್ತಾರೆ. ನಿಮ್ಗೆ ಕಾಣುತ್ತಾ ನೋಡಿ, ಟ್ರೈ ಮಾಡಿ. ಏನಾದರೂ ಬೇಸಿಕ್ ಕಾಲದಲ್ಲಿ ಬಂದಾಗ ಬರೋಕ್ಕೆ ಟ್ರೈ ಮಾಡಿ. ಈ ರೋಡಿಂದ ಪೂರ್ವ ಮುಖವಾಗಿ ಈ ಕಡೆ ಬಂದರೆ ರೋಡ್ ಎಲ್ಲಿ ಕೊನೆಗೊಳ್ಳುತ್ತೆ ಗೊತ್ತಾ? ಈ ಥರ ಒಂದು ರೋಡ್ ಬರುತ್ತೆ ನಿಮಗೆ, ಅದೊಂದು ಲೆಫ್ಟ್ ಸೈಡ್ಗೆ ಹೋಗುತ್ತೆ ರೋಡು. ಅಲ್ಲಿ ಒಂದು ಸ್ಥಳ ಇದೆ, ನಾನು ತೋರಿಸ್ತೀನಿ. ಅದು ಆ್ಯಕ್ಚುಲಿ ಬಾಣ ತೀರ್ಥನ ಅಂತಾರೆ. ಮತ್ತು ಇದು ನೋಡಿ, ಅಲ್ಲಿ ನಿಮಗೆ ಮೇಲೆ ಹೋಗ್ಬೋದು. ಈ ಬೆಟ್ಟಗಳಿದಾವಲ್ಲ, ಬೆಟ್ಟದಿಂದ ಮೇಲೆ ಹೋಗಿ ಅಲ್ಲಿ ಸ್ವಲ್ಪ ಸ್ಟೆಪ್ಸ್ ಇದ್ದಾವೆ, ಆ ಸ್ಟೆಪ್ಸಿಂದ ಮೇಲೆ ಹೋಗೋಕ್ಕಾಗುತ್ತೆ. ಈಗ ಸ್ವಲ್ಪ ಪೊದೆಗಳಿದ್ದಾವೆ, ಬಟ್ ಚೆನ್ನಾಗಿದೆ, ಸಾಕದಿದೆ ಲುಕ್ಕು. ಈ ಥರ ನೀರು, ತಾವರೆಗಳು. ನೋಡೋಣ, ತಾವರೆ ಹತ್ರ ಹೋಗೋಣ ಅಲ್ವಾ? ತಾವರೆ ಬೇಕು ಎಷ್ಟಂದ್ರೂ ನಮಗೆ, ಯಾಕೆ ಹೇಳಿ, ನಮ್ಮ ನ್ಯಾಷನಲ್ ಫ್ಲವರ್ ರೀ ಅದು. ಇದು ನಾನು ಹೇಳ್ತಾ ಇದ್ದಿದ್ದು ಪೂರ್ವಾಭಿಮುಖವಾಗಿ ಹೋಗೋಕೆ ಆಗೋ ಒಂದು ದಾರಿ. ಇಲ್ಲಿ ನೋಡಿ, ಸಿಕ್ಕಾಪಟ್ಟೆ ಹುಲ್ಲುಗಳು. ಇಲ್ಲಿ ಬಂದರೆ ಈ ಥರ ಲೊಕೇಶನ್ ನೋಡಿ, ಫೋಟೋ ಶೂಟ್ಗಂತೂ ಸಕ್ಕತ್ತಿರುತ್ತೆ. ಬೆಳಿಗ್ಗೆ ಬೇಗ ಬರಬೇಕು, ಇಲ್ಲಾಂದರೆ ಸಂಜೆ 4 ಗಂಟೆ ನಂತರ ಬಂದ್ರೂ ಸಖತ್ ಬರುತ್ತೆ ನೋಡಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಮುಂಚೆ ನಮ್ಮ ಹತ್ರ ಏನು ಇದ್ದಿಲ್ಲ ಮೇಲೆ ಹತ್ತಕ್ಕೆ ಅಲ್ವಾ? ಇವಾಗ ಬಿಡಿ, ಗಾಡಿ ಇದೆ, ಬೈಕ್ ಇದೆ, ಕಾರ್ ಇದೆ, ಸೀದಾ ಅಲ್ಲಿಗೆ ಹೋಗುತ್ತೆ. ಮುಂಚೆ ಎಷ್ಟು ಕಷ್ಟಪಟ್ಟು ಮೇಲೆ ಹೋಗ್ತಾ ಇದ್ರು. ಮೇಲೆ ಇತ್ತಿದ್ದು ಯಾಕೆ? ಅದಕ್ಕೊಂದು ಒಂದು ರೀಸನ್ ಇರ್ಬೋದಲ್ವಾ? ದೇವಸ್ಥಾನಗಳು ಹೆಚ್ಚಿನದಾಗಿ ಗುಡ್ಡದ ಮೇಲೆ, ಗಿರಿ ಶಿಖರಗಳ ಮೇಲೆ ಇರ್ತವೆ. ಅದಕ್ಕೊಂದು ರೀಸನ್ ಇರುತ್ತೆ ಅಲ್ವಾ? ಇರ್ಬೋದು. ನನ್ನ ಪ್ರಕಾರ ಹೀಗೆ ಜಸ್ಟ್ ಒಂದು ಲಾಜಿಕಲಿ ಥಿಂಕ್ ಮಾಡೋದಾದರೆ, ದೇವರು ನಮ್ಮಿಂದ ಯಾವತ್ತೂ ಮೇಲೆ ಅಲ್ವಾ? ಸೊ ಹಾಗಾಗಿ ಅವರನ್ನು ಮೇಲೇನೆ ಇಡಬೇಕು, ತಲೆ ಎತ್ತಿ ನೋಡುವಂತಾಗಬೇಕು ಅಂತ ಒಂದು ರೀಸನ್ ಇರ್ಬೋದು. ಇನ್ನೊಂದು, ಆ ದೇವಸ್ಥಾನದಲ್ಲಿ ಆಗೋ ಪ್ರತಿ ಶಬ್ದಗಳು, ಗಂಟೆಗಳು, ಅದೆಲ್ಲ ಆ ಸುತ್ತಲಿನ ಪ್ರತಿ ಊರಿಗೂ ಕೇಳಿಸ್ಬೇಕು. ಆ ದೇವಸ್ಥಾನದ ಇಂಪು ಕಂಪು ಆ ಊರಿಡೀ ಪಸರಿಸಬೇಕು. ಅದಕ್ಕೋಸ್ಕರ ಮೇಲೆ ಇಡ್ತಾ ಇದ್ರೋ ಏನೋ. ಮತ್ತೊಂದು ಹೇಳ್ಬೋದು, ದೇವರನ್ನು ಕಾಣೋದು ಅಷ್ಟು ಸುಲಭ ಅಲ್ಲ, ಸ್ವಲ್ಪ ಕಷ್ಟಪಡಬೇಕು ಅಂತ ಅಲ್ವಾ? ನಮ್ಮ ಮನೆ ಎದುರಿಗೆ ಇದ್ರೆ
ಅದಕ್ಕೆ ಮುಂಚಿನವ್ರು ಈ ರೀತಿ ಮಾಡಿರ್ಬೋದು. ಸ್ವಲ್ಪ ಮೇಲೆ ಇಡೋಣ, ಕಷ್ಟಪಟ್ಟು ಹೋಗ್ಲಿ, ಆವಾಗ ನಿನ್ನ ಲೈಫಲ್ಲಿರೋ ಕಷ್ಟಗಳು ಈ ಕಷ್ಟಗಳು ಸಮ ಅನಿಸುತ್ತೆ. ನೋಡಿ, ದೇವರನ್ನು ನೋಡ್ಬೇಕಾದ್ರೆ ಇಷ್ಟು ಕಷ್ಟಪಡಬೇಕು. ಹಾಗೇನೆ ಲೈಫಲ್ಲಿ ಏನಾದರೂ ಸಫಲತೆ ಆಗಬೇಕಾದ್ರೂ ಸ್ವಲ್ಪ ಕಷ್ಟಪಡಬೇಕು. ಆವಾಗಲೇ ನೋಡಿ ದೇವರಂಗೆ ಕಂಡಂಗೆ ಸಫಲತೆಯು ಸಿಗ್ಬೋದು ಅನ್ನೋ ಒಂದು ರೀಸನ್ ಇರ್ಬೋದು. ಇಲ್ಲಿ ನೋಡಿ, ಕೆರೆ ನೋಡಿ, ಇದು ಆ್ಯಕ್ಚುಲಿ ತೀರ್ಥ ಅಲ್ಲ, ಇದು ಮಳೆಗಾಲದಲ್ಲಿ ತುಂಬಿಕೊಂಡಿರೋದು ಅಷ್ಟೇ. ಇಲ್ಲಿಂದ ಹಾಗೇನೆ ಮೇಲೆ ಹೋದ್ರೆ ನಮ್ಗೆ ದೇವಸ್ಥಾನ ಸಿಗುತ್ತೆ. ಜಾರಲ್ಲ, ಇಲ್ಲಿಂದ ಈ ಕಡೆ ಹೋದ್ರೆ ಮೂಡುಬೆಳ್ಳೆ ದಾರಿ ಆಗುತ್ತೆ. ಇದು ಪಾಜಕ ಕ್ಷೇತ್ರ ಇದರಲ್ಲಿ ಸಿಗುತ್ತೆ ನಿಮ್ಗೆ. ಅದೇ ಈ ರೋಡಲ್ಲಿ ಹೋದ್ರೆ ನಮ್ಮ ಎಡಬದಿಯಿಂದ ಹೋಗೋ ದಾರಿ ಅದು ಬಾಣತೀರ್ಥ, ಮಹಾಲಿಂಗೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನ ಜಾಸ್ತಿ ಓಪನ್ ಇರಲ್ಲ, ಪಡುಪಾಜೆ ಅಂತಾರೆ. ಸೊ ಬಾಣತೀರ್ಥ ಅಲ್ಲಿ ಇದೆ, ಅಲ್ಲಿಗೆ ಹೋಗೋಣ ನಾವು. ಪಾಜಕ ಇಲ್ಲಿಂದ 1/2 ಕಿಲೋಮೀಟರ್ ದೂರ ಇದೆ. ಈ ಸ್ಥಳ ನಾನು ಅವಾಗಿಂದ ಹೇಳ್ತಾ ಇದ್ದೀನಲ್ಲ, ಜಾಸ್ತಿ ಜನ ಬರಲ್ಲ, ಗೊತ್ತಾಗಲ್ಲ ಅಂತ. ಗೊತ್ತಿದೆ, ರೋಡು ಎದುರಿಗೇನೆ ಇದೆ ಆಕ್ಚುಲಿ. ಈ ಜಾಗ ಏನಿದೆ, ಮಧ್ವಾಚಾರ್ಯರು ರಾಕ್ಷಸನನ್ನು ಕೊಂದ ಸ್ಥಳ. ರಾಕ್ಷಸ ಯಾರು? ಮಣಿಮಂತ ಅಂತ. ಆ ಮಣಿಮಂತ ರಾಕ್ಷಸ ಇವ್ರೇನ್ ಮಾಡ್ತಾ ಇದ್ರು, ದಿನಾಲು ಬಾಲಕನಾಗಿರುವಾಗ ಮಧ್ವಾಚಾರ್ಯರು, ಅವಾಗ ವಾಸುದೇವ ಅಂತ ಅವ್ರ ಹೆಸರು, ಮೂಲ ಹೆಸರು, ಅವರು ಮನೆಯಿಂದ ಪಾಜಕ ಕ್ಷೇತ್ರ ಏನಿದೆ ಅಲ್ಲಿಂದ ದೇವಸ್ಥಾನ ಬಲಬದಿ, ನಮ್ಮ ಎಡಬದಿಯಲ್ಲಿ ದೇವಸ್ಥಾನ ಇದೆ, ಅಲ್ಲಿಗೆ ಬರುವಾಗ ದಿನಾಲು ಬಂದು ಹೋಗಿ ದೇವರನ್ನು ಪೂಜೆ ಮಾಡಿಸಿ ಹೋಗ್ತಾ ಇದ್ರು ನಮಿಸಿ. ಆವಾಗ ದಾರಿ ಮಧ್ಯದಲ್ಲಿ ಇದೇನ್ ಸಿಗುತ್ತೆ, ಇಲ್ಲಿ ಹೋಗುವಾಗ, ಈಗ ರೋಡ್ ಆಗಿದೆ ಇಲ್ಲಿ, ಈಗ ಹೋಗುವಾಗ ಆ ರಾಕ್ಷಸ ಹಾವಿನ ರೂಪದಲ್ಲಿ ಬಂದು ಮಧ್ವಾಚಾರ್ಯರನ್ನು ಅಂದ್ರೆ ವಾಸುದೇವರನ್ನು ಕಚ್ತಾನೆ. ಕಚ್ಚುವಾಗ ಇವರೇನ್ ಮಾಡ್ತಾರೆ, ಅದನ್ನ ಕಾಲಿಂದ ತುಳಿದು, ಆ ದೈತ್ಯ ರೂಪಿ ರಾಕ್ಷಸ ಹಾವಿನ ರೂಪದಲ್ಲಿ ಕಾಲಿಂದ ತುಳಿದು ಅದನ್ನು ಸಂಹರಿಸಿ ಬಿಡ್ತಾರೆ. ಆ ಜಾಗವೇ ಇದು, ಮಣಿಮಂತನನ್ನು ಸಂಹರಿಸಿದ ಸ್ಥಳ ಶ್ರೀ ಮಧ್ವಾಚಾರ್ಯರು. ನಾನೀಗ ಅಲ್ಲಿ ಬಾಣತೀರ್ಥ ಅಂತ ನಾನು ಏನು ಹೇಳಿದೆ, ಇದೊಂದು ಮಹಾಲಿಂಗೇಶ್ವರ ದೇವಸ್ಥಾನ ಇದೆ, ತುಂಬ ಹಳೇದಿದು. ಅಲ್ಲಿಂದ ಬಂದರೆ, ಆ ರೋಡಿಂದ ಬಂದರೆ ನಿಮ್ಗೆ ಈ ಥರ ಸಿಗುತ್ತೆ ನೋಡಿ, ಈ ಬಂಡೆ. ಮತ್ತು ಇಲ್ಲೂ ಸ್ವಲ್ಪ ಇದೆಲ್ಲ ಮಳೆಗಾಲದಲ್ಲಿ ಮಾತ್ರ ನಿಮ್ಗೆ ಕಣಕ್ಕೆ ಸಿಗೋದು, ಇಲ್ಲಾಂದರೆ ಏನಿರಲ್ಲ, ನೀರೆಲ್ಲ ಇರಲ್ಲ ಇಲ್ಲಿ ಈ ಪ್ಲೇಸಲ್ಲಿ. ನೋಡಿ, ಫೋಟೋಶೂಟಿಗೆ ಸಖತ್ತಿರುತ್ತೆ, ಫೋಟೋಶೂಟ್ ಮಾಡೋರು ಬನ್ನಿ ಇಲ್ಲಿ. ಓಕೆ, ಕ್ಯಾಮರಾ ಇಟ್ಕೊಂಡು ತೆಗೆದ್ರಾಯ್ತು. ಸೊ ಈ ಪ್ಲೇಸಿಗೆ ಹೋಗೋಕ್ಕೆ ಸ್ವಲ್ಪ ದಾರಿ, ನೀರಿನ ಹೊರತೆಗಳು ಎಲ್ಲ ಇದ್ದಾವೆ, ಬಟ್ ಆದ್ರೂ ಅದನ್ನು ಮಾಡಿ. ಇದು ಆ್ಯಕ್ಚುಲಿ ಅಲ್ಲಿ ರೋಡ್ ಬರುತ್ತಲ್ಲ ದೇವಸ್ಥಾನಕ್ಕೆ, ಅಲ್ಲಿಂದ ಒಂದು ಇಳ್ಕೊಂಡು ಬರ್ಬೋದು ನಮಗೆ. ರೋಡಲ್ಲಿ ಅಲ್ಲೇ ಅರ್ಧದಲ್ಲಿ ಮೇಲೆ ಹತ್ತುವಾಗ ಅಲ್ಲೇ ನಿಂತುಬಿಟ್ಟು ಅಲ್ಲಿ ಇಳ್ಕೊಂಡು ಬರೋಕ್ಕಾಗತ್ತೆ. ಅದು ಕೆಳಗಿಳಿದು ನಡ್ಕೊಂಡು ಮತ್ತೆ ಪುನಃ ಹತ್ತಬೇಕು. ಇದಾದರೆ ಬೈಕಲ್ಲಿ ಸೀದಾ ಗಾಡೀಲಿ ಇಲ್ಲಿಗೆ ಬರುತ್ತೆ. ಸೊ ಈ ರೀತಿ ಬಂದರೆ ಇದು ದೇವಸ್ಥಾನ. ಇದು ನೋಡಿ, ಇದು ಒಂದು ತೀರ್ಥ, ದೇವಸ್ಥಾನದ ತೀರ್ಥ. 4 ತೀರ್ಥಗಳಲ್ಲಿ ಇದು ಒಂದು. ಇದ್ರ ಬಗ್ಗೆ ಹೇಳೋದಾದರೆ ಸ್ವಲ್ಪ ಜಾರುತ್ತೇನೋ, ನೋಡೋಣ. ಇದು ದೇವಸ್ಥಾನದ ದ್ವಾರ ಇದೆ, ಒಂದು ದ್ವಾರ. ಮತ್ತು ಇದು ತೀರ್ಥ.
ಇಲ್ಲಿ ಏನಂದ್ರೆ ಪರಶುರಾಮನಿಂದ ಇದು ನಿರ್ಮಾಣವಾಗಿರುವುದು ಬಾಣತೀರ್ಥ ಅಂತಾರೆ. ಈ ಪ್ಲೇಸನ್ನು ಬಾಣತೀರ್ಥ ಮತ್ತು ದೇವಸ್ಥಾನಕ್ಕೆ ತುಂಬ ಎದುರಾಗಿದೆ. ಒಂಥರ ದೇವಸ್ಥಾನದ ಕಲ್ಯಾಣಿ ಅಂತಲೇ ಹೇಳ್ಬೋದು. ಪರಶುರಾಮ ದೇವರೇ ಖುದ್ದು ಮಾಡಿರೋದು ಅಂತ ಹೇಳ್ತಾರೆ. ಬಾಣದಿಂದ ಈ ತೀರ್ಥವನ್ನು ಸ್ಥಾಪಿಸಿದ್ದು ಅಂತ, ನಿರ್ಮಿಸಿದ್ದು ಅಂತ. ಸೊ ಇಲ್ಲಿನ ಒಂದು ಐತಿಹ್ಯದ ಪ್ರಕಾರ ಹಾಗೆ ಹೇಳ್ತಾರೆ. ಇದ್ರ ಸುತ್ತ ಏನು ಕುಂಜಾರಗಿರಿ ಅಂತ ಇದೆಯಲ್ಲ, ಅದ್ರ ಸುತ್ತ ಅಷ್ಟೊಂದು ಇದೆ. ಲೈಕ್ ಅದರ ಏನು ಮೆಟ್ಲಿಂದ ಆ ಕಡೆ ಪರಶುರಾಮ, ಅದ್ರ ಪರಶುರಾಮ ದೇವಸ್ಥಾನ ಕೆಳಗಡೆ ಒಂದು ತೀರ್ಥ ಇದೆ, ಮತ್ತೆ ಇದೊಂದು ಬಾಣ ತೀರ್ಥ, ಮತ್ತೆ ಈ ಕಡೆ ಬಂದರೆ ಇದು, ಆ ಕಡೆ ಹೋದರೆ ಅಲ್ಲಿ ಮಧ್ವಾಚಾರ್ಯರ ಪಾಜಕ ಕ್ಷೇತ್ರ ಇದೆ, ಮತ್ತು ಮಧ್ವಾಚಾರ್ಯರು ರಾಕ್ಷಸನನ್ನು ಕೊಂದ ಸ್ಥಳ ಇದೆ, ಪರಶುರಾಮ ಗುಹೆ ಇದೆ. ಗೊತ್ತಿಲ್ಲ ಹೆಚ್ಚಿನವ್ರಿಗೆ, ಬರೀ ಈ ದೇವಸ್ಥಾನ ನೋಡ್ತಾರೆ ಹೋಗ್ತಾರೆ. ಇದು ನೋಡಿ ಹಳೆ ದೇವಸ್ಥಾನ ಅಂತ ಬಾಗಿಲು ಹಾಕಿದೆ. ಇದು ಗೊತ್ತಿಲ್ಲ ಇದಕ್ಕೆ ಬರ್ತಾರಾ, ಪೂಜೆ ಸಲ್ಲಿಸ್ತಾರಾ, ಈಗ ಏನು ಸ್ಥಿತಿಯಲ್ಲಿದೆ ಅಂತ ನನಗೂ ಮಾಹಿತಿ ಇಲ್ಲ. ಬಟ್ ಪ್ಲೇಸ್ ನೋಡ್ತಾ ಇದ್ರೆ ಸಖತ್ ಪೀಸ್ಫುಲ್ ಆಗಿದೆ. ಬಂದು ಕೂತು ಇದು ಏನು ಅಂತ ನನಗೂ ಗೊತ್ತಿಲ್ಲ. ತುಳಸಿ ಕಟ್ಟೆ ಅಂತೂ ಅಲ್ಲ, ಬೃಂದಾವನ ಥರ ಇದೆ ಇರ್ಬೋದು, ಕೇಳಿಲ್ಲ ನಾನು. ಬಟ್ ಇರ್ಬೋದು. ದೇವಸ್ಥಾನದ ಒಳಗೆ ಹೇಗಿದೆ. ಇದು ದೇವಸ್ಥಾನದ ಒಳಾಂಗಣ, ತುಂಬ ಶಿಥಿಲಾವಸ್ಥೆಯಿಂದ ಕೂಡಿದೆ. ಯಾರು ಬರಲ್ಲ, ಇಲ್ಲಿ ಭಕ್ತರೆಲ್ಲ ಯಾರು ಬರಲ್ಲ, ಇದರದ್ದು ವಿಷಯ ಗೊತ್ತಿಲ್ಲಲ್ಲ. ರೋಡ್ ಇದೆ ಇಲ್ಲಿ, ಗಾಡಿಗಳು ಹೋಗ್ತವೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಬನ್ನಿ ಈ ಕಡೆ ಬಂದರೆ, ಉಡುಪಿಗೆ ಬಂದರೆ, ಉಡುಪಿಯಿಂದ ನೀವು ಕುರ್ಕಾಲು ಶಂಕರಪುರ ಮಾರ್ಗ ಅಂದರೆ ಉಡುಪಿಯಿಂದ ನೀವು ಇದಕ್ಕೆ ಬರಬೇಕು, ಕಟ್ಪಾಡಿಗೆ ಬಂದು ಕಟ್ಪಾಡಿಯಿಂದ ಲೆಫ್ಟ್ ತಗೊಂಡು ನೀವು ಶಂಕರಪುರ ಕಾರ್ಕಳ ಮಾರ್ಗವಾಗಿ ಸ್ವಲ್ಪ ಮುಂದೆ ಬಂದರೆ ಕುರ್ಕಾಲು ಅಂತ ಪ್ಲೇಸ್ ಇದೆ. ಅಲ್ಲಿ ಸ್ವಾಗತ ಗೋಪುರ ಇದೆ. ಅಲ್ಲಿಂದ ಮುಂದೆ ಬಂದರೆ ಕುಂಜಾರಗಿರಿ ಅಂತ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು. ಈಗಂತೂ ಮ್ಯಾಪ್ ಇದೆ, ಆರಾಮಾಗಿ ತಂದು ಬಿಡುತ್ತೆ. ಸ್ವಲ್ಪ ಜಾಗ್ರತೆ ಮ್ಯಾಪಿಂದ, ಕೆಲಸದ ಎಲ್ಲೆಲ್ಲೋ ತಂದು ಬಿಡುತ್ತೆ. ನನಗೂ ಆಗಿದೆ ಹಾಗಾಗಿ. ಸೊ ಬನ್ನಿ ಇಲ್ಲಿ ಬಂದು, ಬಟ್ ಇಲ್ಲಿ ಬಂದರೆ ಮಾತ್ರ ಒಂದು, ಈ ತೀರ್ಥಗಳಲ್ಲಿ ಸಾಬೂನಿಂದ ಮೈಯೆಲ್ಲ ತೊಳೆಯೋದು, ಸ್ನಾನ ಮಾಡೋದು ಅದೆಲ್ಲ ಮಾಡಬೇಡಿ. ತೀರ್ಥವನ್ನು ನೋಡಿ ಆ ಜಲವನ್ನು ಪ್ರೋಕ್ಷಿಸಿ ಸಾಕು, ಅಷ್ಟು ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಆ ಪಾವಿತ್ರತೆಯನ್ನು ಹಾಗೆ ಇಡೋಣ ಅಲ್ವಾ. ಸ್ನಾನ ಮಾಡಿ ಅದನ್ನು ಯಾವುದ್ಯಾವುದೋ ಸಾಬೂನುಗಳಿಂದ ಕೊಳಕು ಮಾಡಿ ಆ ನೀರನ್ನು ನಾವು ದೇವರಿಗೆ ಅರ್ಪಿಸಿದ್ರೆ ಹೆಂಗಿರುತ್ತಲ್ವ, ಚೆನ್ನಾಗಿರುತ್ತಾ? ಇಲ್ಲ. ಹಾಗಾಗಿ ಬನ್ನಿ, ನೋಡಿ, ಆನಂದಿಸಿ, ಕೃತಾರ್ಥರಾಗಿ. ಸೊ ಇದರ ಜೊತೆನೆ ಮುಂದೆ ಪರಶುರಾಮ ಕ್ಷೇತ್ರ ಅಂತ ಇದೆ. ಪರಶುರಾಮ ಕ್ಷೇತ್ರ ನಾವಾಗಲೇ ತೋರಿಸಿದ್ನಲ್ಲ, ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಇದರಲ್ಲಿ ಬೇಡ, ಇನ್ನೊಂದು ಎಪಿಸೋಡಲ್ಲಿ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಅಲ್ಲಿಗೆ ಹೋಗೋದನ್ನೇ, ಅದ್ರಲ್ಲಿ ತೋರಿಸ್ತೀನಿ ನಾನು ನಿಮಗೆ, ಆಯಿತಾ? ಇಲ್ಲಿಗೆ ಬಂದರೆ ಈ ಎಲ್ಲ ಒಂದು ಪ್ರದೇಶಕ್ಕೆ ಭೇಟಿ ನೀಡಿ, ಚೆನ್ನಾಗಿದೆ. ಒಂದು ಇಡೀ ದಿವಸ ನೀವು ಸ್ಪೆಂಡ್ ಮಾಡ್ಬೋದು. ಒಂದು ಸ್ವಲ್ಪ ಹೊತ್ತು ಇಲ್ಲಿ ಇದ್ದು ಬರೀ ನೋಡ್ಕೊಂಡು ಹೋಗೋದಲ್ಲ, ಒಂದು ಸ್ವಲ್ಪ ಹೊತ್ತು ಇದ್ದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ. ಈಗ ನಾವು ಹೋಗ್ತಾ ಇದ್ದೀವಿ ಬಲಮುರಿ ಶ್ರೀ ಮಹಾಗಣಪತಿ ಟೆಂಪಲ್ ಮತ್ತೆ ಪರಶುರಾಮ ಟೆಂಪಲ್. ಪರಶುರಾಮ ಟೆಂಪಲ್ ನಾನು ಹೇಳಿದಲ್ಲ, ತುಂಬಾ ಕಮ್ಮಿ ಸಿಗೋದು. ಸೊ ಇಲ್ಲಿದೆ. ನಾವು ಪರಶುರಾಮ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ
ಭಗವತ್ ಧ್ವಜ ಹಾಡ್ತಾ ಇದೆ, ಹಿಂದೂ ಧ್ವಜ. ಅಲ್ಲಿ ಅಲ್ಲಿ ಮೇಲೆ ನೋಡಿದರೆ ಕುಂಜಾರುಗಿರಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನ ದೇವಸ್ಥಾನ, ಶ್ರೀ ಪರಶುರಾಮ ದೇವಸ್ಥಾನ. ಆ ಕಡೆ ಸಮುದ್ರ, ನಮ್ಮ ಅರಬ್ಬಿ ಸಮುದ್ರ ಇಲ್ಲಿಂದ ಕಾಣ್ತಾ ಇದೆ ದೂರದಲ್ಲಿ. ಕ್ಯಾಮರಕ್ಕೆ ಕಾಣಲ್ಲ, ಕ್ಯಾಮರಕ್ಕಿಂತ ನಮ್ಮ ಕಣ್ಣಿನ ಪಿಕ್ಸೆಲ್, ಅದೇನೋ ರೆಸಲ್ಯೂಷನ್ ಪಿಕ್ಸೆಲ್ಸ್ ಅಂತೀವಲ್ಲ, ನಮ್ಮ ರೆಸಲ್ಯೂಷನ್ ಆಗಿದೆ. ಇದು ದೇವಸ್ಥಾನ. ಇದರ ಹಿಂದ್ಗಡೆ ನೋಡಿ, ಆ ಕಡೆ ನೋಡಿದರೆ ಏನು ವ್ಯೂ ಇದೆ. ಅಲ್ಲಿ ಕೊನೆಗೆ ನೋಡಿದರೆ ಅಲ್ಲಿ ಸಮುದ್ರ ಇದೆ, ನಮ್ಮ ಕಣ್ಣಿನ ಕಾಣ್ತಾ ಇದೆ ಸಮುದ್ರ. ಕ್ಯಾಮರಕ್ಕೆ ಕಾಣಲ್ಲ ಬಿಡಿ, ಕ್ಯಾಮರಕ್ಕೆ ಒಂದಿಷ್ಟೇ ಪಿಕ್ಸೆಲ್ಸ್, ಇಷ್ಟು ರೆಸಲ್ಯೂಷನ್ ಅಂತ ಇದ್ರೆ ಕಣ್ಣಿಗೆ ರೆಸಲ್ಯೂಷನ್ ಇದೆಯಾ ಬಿಡಿ? ಇಲ್ಲ. ಸೃಷ್ಟಿದ್ದು ರೆಸಲ್ಯೂಷನ್ ಇದು ಎಷ್ಟು ಬೇಕಾದ್ರೂ ಹೋಗುತ್ತೆ, ಆದರೆ ಒಂದು ಸ್ವಲ್ಪ ಏಜ್ ತನಕ, ಆಮೇಲಿಂದ ಅದು ಮಸ್ಕ್ ಆಗುತ್ತೆ ಬಿಡಿ. ಕುಂಜಾರುಗಿರಿ ಮತ್ತು ಪರಶುರಾಮ ದೇವಸ್ಥಾನದ ಬಗ್ಗೆನ ಮಾಹಿತಿ. ಇಲ್ಲಿಗೆ ಬರೋದಾದರೆ ಯಾವ ಟೈಮಲ್ಲೂ ಬರ್ಬೋದು. ಬೆಳಿಗ್ಗೆ ಬಂದರೆ ಒಳ್ಳೆಯದು, ಸ್ವಲ್ಪ ಬಿಸಿಲು ಕಮ್ಮಿ ಇರುತ್ತೆ. ಆಮೇಲಿಂದ ಸ್ವಲ್ಪ ಬಿಸಿಲು ಜಾಸ್ತಿ ಆದಾಗ ನಡ್ಕೊಂಡು ಹೋಗೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಮೆಟ್ಲು ಎಲ್ಲ ಹತ್ಕೊಂಡು ಹೋಗೋಕ್ಕಾಗಲ್ಲ, ಗಾಡಿಯಲ್ಲಿ ಹೋಗ್ಬೇಕಷ್ಟೆ. ಬಟ್ ನಿಮಗೆ ಹತ್ಕೊಂಡು ಹೋಗಬೇಕು, ಆ ಒಂದು ಫೀಲ್ ಬರಬೇಕು. ದೇವಸ್ಥಾನಕ್ಕೆ ಹೋದ ಕಷ್ಟಪಟ್ಟ ಫೀಲ್ ಬರಬೇಕಾದ್ರೆ ಸ್ವಲ್ಪ ಬೇಗ ಬನ್ನಿ. ಬೇಗ ಬಂದು ಇಲ್ಲೇನು ಗೊತ್ತಾ, ಬೆಳಿಗ್ಗೆ ಬೇಗ ಬಂದ್ರೂ ಈ ಏನು ಪ್ರದೇಶ ಇದೆ ಸುತ್ತಮುತ್ತಲದು ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕೆಂದರೆ ತುಂಬ ಹೈಟ್ ಆಗಿದೆಯಲ್ಲ, ಹೈಟಿಂದ ನೋಡಿ ಅಲ್ಲಿ ಆ ದೇವಸ್ಥಾನ, ಆ ಹೈಟಿಂದ ನಿಮಗೆ ಸುತ್ತಮುತ್ತಲು ಇಲ್ಲಿ ಎಲ್ಲ ಕಾಣುತ್ತೆ. ಆ ಕಡೆ ಸಮುದ್ರ, ಈ ಕಡೆ ಆ ಕಡೆ 4 ದಿಕ್ಕಿಗಳಿಂದಲೂ ಒಳ್ಳೆ ವ್ಯೂ ಇದ್ದಾವೆ. ಇಲ್ಲಿಗೆ ಬರೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದರದ್ದು ಮ್ಯಾಪ್ ಲೊಕೇಶನ್ ಹಾಕಿರ್ತೀನಿ, ಬನ್ನಿ. ಬಂದುಬಿಟ್ಟು ದೇವರ ದರ್ಶನ ಮಾಡಿ ಕೃತಾರ್ಥರಾಗಿ. ಓಕೆ, ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಯಾರಿಗೆಲ್ಲ ಬರೋಕ್ಕಿದೆ ಅವರಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಓಕೆ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ